ಬಂಟರ ಸಂಘ ಪೆರಡೂರು ಮಂಡಲ ಇದರ ಶ್ರೀಮತಿ ಸರ್ವಾಣಿಪಳ್ಳಿ ಶ್ರೀನಿವಾಸ ಹೆಗಡೆ ಬಂಟರ ಸಮುದಾಯ ಭವನದ ಉದ್ಘಾಟನೆ ಇಂದು ಅದ್ಧೂರಿಯಾಗಿ ನಡೆಯಿತು. ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷ ಶ್ರೀ ಜಯಪ್ರಕಾಶ್ ಹೆಗಡೆ ಮೊದಲಾದ ಅತಿಥಿ ಗಣ್ಯರು ಭಾಗಿಯಾಗಿದ್ದರು. ಅತ್ಯಾಧುನಿಕ ಹಾಗೂ ಅತ್ಯಾಕರ್ಷಕವಾಗಿ ನಿರ್ಮಾಣಗೊಂಡ ಸಮುದಾಯ ಭವನದ ಒಳಾಂಗಣ ವಿನ್ಯಾಸ ನೋಡುಗರನ್ನ ಆಕರ್ಷಿಸುವಂತಿದೆ. ಇನ್ನು ಬೆಳಗ್ಗೆಯಿಂದಲೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅಧ್ಯಕ್ಷರಾದ ಕೆ ಶಾಂತರಾಮ್ ಸೂಡಾ, ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಶೆಟ್ಟಿ ಕುತ್ತಿಯಾರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಣಿಕ ಮೇರೆ ಪಿನ ಓಯನ್ನ ಸ್ವಾಮಿ ಕುರಗಜ್ಜ ಬಂಗಾರಿಗೆ ಸರಿ ಸಮಾನ ಪಿಂಗಾರ ಪತ್ತೆದಿ ಎನ್ನ ಭಕ್ತಿರ ಕುರಗಜ್ಜ